ಕೋಲಾರದ ಮಾಲೂರಿನಲ್ಲಿ ದೇವರ ಉತ್ಸವದ ಸಂದರ್ಭ ಪಲ್ಲಕ್ಕಿ ಮುಟ್ಟಿದ್ದಕ್ಕೆ ಸವರ್ಣೀಯರಿಂದ ದಲಿತ ಬಾಲಕನಿಗೆ ಬಹಿಷ್ಕಾರ ಹಾಕಿರುವ ವಿಚಾರಕ್ಕೆ ಉಡುಪಿ ಪೇಜಾವರ್ಷಿ ವಿಶ್ವಪ್ರಸನ್ನ ಶ್ರೀಗಳು ಬೇಸರವನ್ನ ಹೊರಹಾಕಿದ್ದಾರೆ. ಘಟನೆ ಬಗ್ಗೆ ಕೇಳಿ ಬಹಳ ಖೇದವಾಗಿದೆ. ಧರ್ಮಗ್ರಂಥಗಳು ಇಂತಹ ಬೆಳವಣಿಗೆಯನ್ನ ಒಪ್ಪುವುದಿಲ್ಲ. ಉತ್ಸವ ಇಡೀ ಊರಿಗೆ ಸಂಬಂಧಿಸಿದ ಕಾರ್ಯಕ್ರಮ. ಬಹಿಷ್ಕಾರ ಶಿಕ್ಷೆ ದಂಡವನ್ನ ಧರ್ಮ ಯಾವತ್ತೂ ಗ್ರಂಥಗಳು ಒಪ್ಪುವುದಿಲ್ಲ. ಹಿಂದೂ ಸಂಘಟನೆಗಳು ಇಂತಹ ಪಿಡುಗಿನ ವಿರುದ್ಧ ಜಾಗೃತಿಯನ್ನ ಮೂಡಿಸುತ್ತಿವೆ. ಸರ್ಕಾರ ಕೂಡ ಜಾಗೃತಿ ಕಾರ್ಯಕ್ರಮಗಳನ್ನು ರೂಪಿಸಬೇಕು ಎಂದರು. ಇನ್ನು ಶಿವಮೊಗ್ಗದಲ್ಲಿ ಉಗ್ರರ ಪ್ರವೇಶ ವಿಚಾರದ ಕುರಿತು ಪ್ರತಿಕ್ರಿಯೆ ನೀಡಿದ ಅವರು, ಮಂಗಳೂರು ಹಾಗೂ ಉಡುಪಿ ಭಾಗದಲ್ಲೂ ಇಂತಹ ಉಗ್ರ ಚಟುವಟಿಕೆಗಳು ನಡೆದಿದೆ. ಸ್ಯಾಟಲೈಟ್ ಫೋನ್ಗಳ ಮೂಲಕ ಸಂಭಾಷಣೆ ನಡೆದು ನಮ್ಮ ಗಮನಕ್ಕೂ ಬಂದಿತ್ತು. ನಿಖರವಾದ ಮಾಹಿತಿಗಳ ಜೊತೆಗೆ ಸೂಕ್ಷ್ಮವಾಗಿ ವಿಚಾರವನ್ನ ಮಾಡಬೇಕು. ಪ್ರಕರಣದಲ್ಲಿ 10 ಹಲವು ಜನ ಭಾಗಿಯಾಗಿರುವ ಸಾಧ್ಯತೆ ಇದೆ. ಉಗ್ರರ ವಿರುದ್ಧ ಕೂಂಬಿಂಗ್ ಮಾದರಿಯಲ್ಲಿ ಪರಿಶೀಲನೆ ಆಗಬೇಕು ಎಂದಿದ್ದಾರೆ. ಧರ್ಮಗ್ರಂಥಗಳು ಕೂಡ ಇದನ್ನು ಒಪ್ಪೋದಿಲ್ಲ. ಉತ್ಸವ ಅನ್ನುವಂತಹದ್ದು ಅದು ಊರಿನವರಿಗೆ ಎಲ್ಲರಿಗೂ ಕೂಡ ಸಂಬಂಧಿಸಿರುವಂತಹದ್ದು. ಹಾಗಾಗಿ ಇಂತಹದ್ದಲ್ಲಿ ನಡೆಯಲೇಬಾರದು ಅನ್ನುವಂತಹದ್ದು ನಮ್ಮ ಪ್ರಾಚೀನ ಧರ್ಮಶಾಸ್ತ್ರಗಳು ಕೂಡ ಅದನ್ನು ಹೇಳ್ತಾ ಇದ್ದಾವೆ. ಇದನ್ನು ಒಪ್ಪೋದಿಲ್ಲ. ಇಂತಹ ಸಂದರ್ಭ ಏನಾದರೂ ಕಾರ್ಯ ನಡೆಯಿತು ಅಂತ ಹೇಳಿದರೆ ಅದನ್ನು ಶಿಕ್ಷಿಸಬೇಕು, ಬಹಿಷ್ಕಾರ ಹಾಕಬೇಕು ಅನ್ನೋಂಥದ್ದನ್ನು ಧರ್ಮಗ್ರಂಥಗಳು ಯಾವ ಧರ್ಮಗ್ರಂಥಗಳು ಕೂಡ ಒಪ್ತಾ ಇಲ್ಲ. ಇನ್ನು ಇಂತಹ ಘಟನೆಗಳು ನಡೆಯಬಾರದು ಅಂತ ಹೇಳಿಕೊಂಡು ವಿಶ್ವ ಹಿಂದೂ ಪರಿಷತ್ತು ಅಥವಾ ಹಿಂದೂ ಜಾಗರಣ ವೇದಿಕೆ ಇಂತಹ ಅನೇಕ ಸಂಘಟನೆಗಳ ಮೂಲಕ ನಿರಂತರವಾದ ಪ್ರಯತ್ನ ನಡೆದೇ ಇದೆ. ಜೊತೆಗೆ ನಮ್ಮ ಸರ್ಕಾರಿ ಯಂತ್ರ ಪ್ರಜೆಗಳಲ್ಲಿ ಈ ರೀತಿಯಾಗಿ ನಡ್ಕೊಳ್ಬಾರದು ಅನ್ನೋ ಬಗ್ಗೆ ಜಾಗೃತಿಯನ್ನು ಸರ್ಕಾರ ಕೂಡ ಮೂಡಿಸಬೇಕು. ಸಮಾಜದಲ್ಲಿ ಅದು ಪ್ರಕಟವಾಗುವಾಗ ಕೋಮುಗಳ ಸಂಘರ್ಷ ಅಂತ ಪ್ರಕಟ ಆಗತ್ತೆ. ಅದಕ್ಕೆ ಆ ಬಣ್ಣ ಸಿಗತ್ತೆ. ಇದು ಕೋಮು ಸಂಘರ್ಷವೂ ಅಲ್ಲ. ಇದು ಇಂತಹ ಉಗ್ರರಿಂದ ಅದು ಯಾರಿಗೂ ಕೂಡ ನೆಮ್ಮದಿ ಇಲ್ಲ. ಹಾಗಾಗಿ ಇದನ್ನು ಕಟ್ಟುನಿಟ್ಟಿನ ಕ್ರಮಗಳಿಂದ ನಿರ್ಬಂಧಿಸಬೇಕು. ಸಮಾಜದಲ್ಲಿ ಅಶಾಂತಿಯನ್ನು ಹರಡುವಂತಹ, ಶಾಂತಿಯನ್ನು ಕದಡುವಂತಹ ಯಾವುದೇ ಪ್ರಯತ್ನ ಇದ್ದರೂ ಕೂಡ ಅದಕ್ಕೆ ಯಾವುದೇ ಕೋಮಿನ ಬಣ್ಣ ಕೊಡದೆ ಇದನ್ನು ನಿಗ್ರಹಿಸಬೇಕು ಅಂತ ನಾವು ಸರ್ಕಾರವನ್ನು ಆಗ್ರಹಿಸ್ತಾ ಇದ್ದೇವೆ.